ಕೋವಿಡ್ ಹೆಚ್ಚಳದ ಹೊತ್ತಲ್ಲಿ ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಅತ್ಯಂತ ಹೀನ ರಾಜಕಾರಣ. ಕೋವಿಡ್ ಮೊದಲಲ್ಲೇ ಎರಡನೇ ಬಂದಾಗಲೂ ಇವರು ಏನು ಮಾಡಿಲ್ಲ. ಟೀಕೆಯಷ್ಟೇ ಮಾಡಿದ್ದು ಜನರನ್ನ ದಾರಿ ತಪ್ಪಿಸಿ ಜನರನ್ನ ಕೊಲ್ಲುವ ಕೆಲಸ ಕಾಂಗ್ರೆಸ್ ಮಾಡ್ತಿದೆ. ಇವತ್ತು ಎಚ್ಚರಿಕೆ ತೆಗೆದುಕೊಳ್ಳುವ ಕೆಲಸ ಆಗಬೇಕು. ಕಾರ್ಯಕಾರಿಣಿಯಲ್ಲಿ 800 ಜನರನ್ನ ನಾವು 300 ಜನಕ್ಕೆ ಇಳಿಸಿದ್ದೆವು. ಸರ್ಕಾರದ ನಿಯಮದ ಪ್ರಕಾರ ನಾವು ಬೇರೆ ಚಟುವಟಿಕೆಗಳನ್ನು ನಿಲ್ಲಿಸೋಕ್ಕೂ ಯೋಜನೆ ಮಾಡ್ತಾ ಇದ್ದೇವೆ. ಮೇಕೆದಾಟು ರಾಜಕಾರಣ ಮಾಡ್ತಿದ್ದಾರೆ. ನಿಮ್ಮದೇ ಸರ್ಕಾರ ಮತ್ತು ನಿಮ್ಮದೇ ಮುಖ್ಯಮಂತ್ರಿ ಇರಲಿಲ್ವಾ? ಆಗ ನೀವು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿಲ್ಲ, ತಯಾರಿ ಮಾಡಿಲ್ಲ. ಇವತ್ತು ನಮ್ಮ ಸರ್ಕಾರ ಸಂಪೂರ್ಣ ಬದ್ಧತೆ ಹೊಂದಿದೆ. ನಾವು ಮೇಕೆದಾಟು ಮಾಡಿಯೇ ಮಾಡ್ತೀವಿ. ನಮ್ಮ ಕಾಲದಲ್ಲಿ ಅದಾಗುತ್ತೆ. ಅದಕ್ಕೆ ಈ ಕಾಂಗ್ರೆಸ್ ಪಾದಯಾತ್ರೆ ಅಗತ್ಯ ಖಂಡಿತ ಇಲ್ಲ. ರಾಜ್ಯದಲ್ಲಿ ಪಾದಯಾತ್ರೆ ಮಾಡಿ ಕೊರೋನಾವನ್ನು ವಿಸ್ತಾರ ಮಾಡಲು ನೋಡ್ತಿದ್ದಾರೆ. ಇದರಿಂದ ಖಂಡಿತ ಕೊರೋನಾ ಹೆಚ್ಚಾಗುತ್ತೆ. ಇದಕ್ಕೆ ಕಾಂಗ್ರೆಸ್ ಹೊಣೆಗಾರರಾಗ್ತಾರೆ. ಸರ್ಕಾರ ಕೋವಿಡ್ ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ. ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಗೈಡ್ಲೈನ್ಗಳನ್ನು ತರುತ್ತೆ. ಲಾಕ್ಡೌನ್ನ ಬಗ್ಗೆ ಇದುವರೆಗೆ ಏನು ತೀರ್ಮಾನ ಆಗಿಲ್ಲ. ತಜ್ಞರ ವರದಿ ಆಧಾರದಲ್ಲಿ ಕೋವಿಡ್ ನಿಯಂತ್ರಿಸ್ತಾರೆ. ಈ ಬಗ್ಗೆ ಕಾಂಗ್ರೆಸ್ ಆದಷ್ಟು ಗಮನ ಹರಿಸೋದು ಒಳ್ಳೆಯದು ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಯಾವ ಕಾರ್ಯವನ್ನು ಮಾಡಲಿಲ್ಲ. ಜನರನ್ನ ದಾರಿ ತಪ್ಪಿಸಿ ಲಸಿಕೆ ರಾಜಕಾರಣ ಕಾಂಗ್ರೆಸ್ ರಾಜಕಾರಣವನ್ನು ಮಾಡ್ತಾರೆ. ಜನರನ್ನು ಕಾಂಗ್ರೆಸ್ ಮಾಡ್ತಾರೆ. ಇವತ್ತು ಇಂಥ ಎಚ್ಚರಿಕೆ ರಾಜ್ಯ ಕಾರ್ಯಕಾರಣ ಇತ್ತು. ತಕ್ಷಣ ನಾವು 800 ನಿಲ್ಲಿಸಿದೆವು. ಈಗ ಬೇರೆಲ್ಲ ನಾವು ಯೋಚನೆ ಮಾಡ್ತೇವೆ. ಕಾಂಗ್ರೆಸ್ ಇವತ್ತು ರಾಜಕಾರಣ ಮಾಡಲಿಲ್ಲ. ನಿಮ್ದ ಸರ್ಕಾರ ಬಳಿಕ ದೇವಸ್ಥಾನಗಳಿಗೆ ಸ್ವಾಯತ್ತತೆ ಕೊಡುವ ವಿಚಾರವಾಗಿ ಮಾತನಾಡಿದ ನಳಿನ್ ಕುಮಾರ್, ಸಿಎಂ ಬೊಮ್ಮಾಯಿ ಅವರ ನಿರ್ಧಾರ ಸ್ವಾಗತಾರ್ಹ. ರಾಜ್ಯದ ಹಿಂದೂಗಳ ಭಾವನೆ ಹಾಗೇ ಆಗಿತ್ತು. ಕ್ರೈಸ್ತ ಇಸ್ಲಾಂ ಧರ್ಮಗಳಂತೆ ಆಗಬೇಕಿತ್ತು. ಸರ್ಕಾರದ ಹಸ್ತಕ್ಷೇಪ ಇರದೆ ಅಲ್ಲಿ ಅಭಿವೃದ್ಧಿಗಳು ಅದೇ ಬಂದು ದೇವಸ್ಥಾನದ ಆದಾಯದಲ್ಲಿ ನಡೆಯಬೇಕಾಗಿದೆ. ಆದರೆ ಕಾಂಗ್ರೆಸ್ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದೆ. ಕಾಂಗ್ರೆಸ್ ಹಿಂದೂ ವಿರೋಧಿ ನೀತಿ ಹೊಂದಿದೆ. ಮತಾಂತರ ಕಾಯ್ದೆ, ಸಿಎಎ ಕಾಯ್ದೆ, ಈಗ ದೇವಸ್ಥಾನ ಸ್ವಾಯತ್ತೆಗೂ ವಿರೋಧ ತೋರಿಸ್ತಾ ಇದೆ. ಅಲ್ಪಸಂಖ್ಯಾತ ಮತಕ್ಕಾಗಿ ಹಿಂದೂ ಸಮಾಜಕ್ಕೆ ಕಾಂಗ್ರೆಸ್ ದ್ರೋಹ ಬಗೆಯುತ್ತಿದೆ ಎಂದರು. ಕಾಂಗ್ರೆಸ್ಸಿಗೆ ಹಿಂದೂ ಧರ್ಮ, ಹಿಂದೂ ಜನರ ಮೇಲೆ ನಂಬಿಕೆ ಇಲ್ಲ. ಬೊಮ್ಮಾಯಿ ನಿರ್ಧಾರ ಸರಿ ಇದೆ. ಎಲ್ಲ ಮಠಾಧಿಪತಿಗಳು, ದೇವಸ್ಥಾನದವರು ಇದನ್ನೇ ಸ್ವಾಗತಿಸಿದ್ದಾರೆ. ಮತಾಂತರ ಮತ್ತು ದೇವಸ್ಥಾನ ವಿಚಾರದಲ್ಲಿ ಸರ್ಕಾರದ ನಿರ್ಧಾರವನ್ನು ನಾನು ಸ್ವಾಗತಿಸ್ತೇನೆ. ಸಿದ್ದರಾಮಯ್ಯ ಟೀಕೆ ಮಾಡ್ತಿದ್ದಾರೆ. ಆದರೆ ಟಿಪ್ಪು ಜಯಂತಿ ಯಾರ ಹೋಲಿಕೆಗೆ ಮಾಡಿದ್ದು? ಶಾದಿ ಬಾಧ್ಯ ಯೋಜನೆಯಲ್ಲೂ ಅಲ್ಪಸಂಖ್ಯಾತರನ್ನ ಹುಡುಕಿ ಮತೀಯ ಭಾವನೆ ತಂದ್ರಿ. ಕಾಂಗ್ರೆಸ್ ಸಂಪೂರ್ಣ ಹಿಂದೂ ವಿರೋಧಿ ನೀತಿಯಲ್ಲಿದೆ. ಅಹಿಂದ ಚಳವಳಿ ಮಾಡಿದ್ರಿ. ಆದರೆ ಪ್ರಶಾಂತ್ ಪೂಜಾರಿ, ಶರತ್ ಮಡಿವಾಳ, ಪುಟ್ಟಪ್ಪ ಸತ್ತಾಗ ಏನ್ ಮಾಡಿದ್ರಿ ಅಂತ ಪ್ರಶ್ನಿಸಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಹೊಸದಾಗಿ ದೇವಸ್ಥಾನಗಳಿಗೆ ಸ್ವಾಯತ್ತತೆ ಈ ರಾಜ್ಯದ ಎಲ್ಲ ಹಿಂದೂಗಳ ಸಮಸ್ತ ಹಿಂದೂಗಳ ಭಾವನೆ ದೇವಸ್ಥಾನಗಳಲ್ಲಿ ಹೇಗೆ ಕ್ರೈಸ್ತ ಸಂಸ್ಥೆಗಳಲ್ಲಿ ಹಾಗೆ ಇಸ್ಲಾಂ ಧರ್ಮದ ಮುಖಾಂತರಗಳನ್ನು ಎಲ್ಲದಕ್ಕೂ ಸರ್ಕಾರ ಹಸ್ತಕ್ಷೇಪ ಮಾಡತಕ್ಕಂಥ ಹಿಂದೂ ದೇವಸ್ಥಾನಗಳ ಜೀರ್ಣೋದ್ಧಾರ ಅಭಿವೃದ್ಧಿ ಕಾರ್ಯಗಳಿಗೆ ಮಾಡಬೇಕು ಅಂತ ಕಾಂಗ್ರೆಸ್ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಕಾಂಗ್ರೆಸ್ ಸಂಪೂರ್ಣ ಇವತ್ತು ಅಹಿಂದ ಚಳವಳಿ ಪ್ರಾರಂಭ ಮಾಡಿದ್ವಿ. ಅವತ್ತು ಇವರ ಅಧಿಕಾರ ಇದ್ದಾಗ ಬಹಳ ಆದಾಗ ಬಹಳ ಮಾತುಗಳನ್ನು ಕೊಟ್ಟು ನೀವಿದ್ದಾಗ ಇಲ್ಲಿ ಹಿಂದೂ ಅಂತಂತ ನೀವು ಹಿಂದುಳಿದ ವರ್ಗದ ಪ್ರಶಾಂತ್ ಪೂಜಾರಿ ಸತ್ತಾಗ ಏನ್ ಮಾಡಿದ್ರಿ? ಶರತ್ ಮಡಿವಾಳ ಸತ್ತಾಗ ಏನ್ ಮಾಡಿದ್ರಿ? ಪುಟ್ಟಪ್ಪ ಸತ್ತಾಗ ಏನ್ ಮಾಡಿದ್ರಿ?